ಪ್ರಿಯ ಸಹೋದರ ಸಹೋದರಿಯರೇ, ಈ ಭೂಲೋಕದಲ್ಲಿ ನಾವು ನೋಡುವಾಗ ಕೋಟ್ಯಾನುಕೋಟಿ ಜನರು ಪಾಪದ ಮಾರ್ಗದಲ್ಲಿಯೂ ಕೆಟ್ಟ ಅಭ್ಯಾಸದಲ್ಲಿ ಬಿದ್ದು ಹೋಗಿದ್ದಾರೆ. ಇವತ್ತು ಜೀವನವೇ, ಈ ಪ್ರಪಂಚದಲ್ಲಿರುವ ಜೀವನವೇ ಈ ರೀತಿ ಅಂತ ಜನಗಳು ತಿಳ್ಕೊಂಡ್ಬಿಟ್ಟಿದ್ದಾರೆ. ಯಾರ ಬಾಯಲ್ಲಿ ನೋಡಿ ಸುಳ್ಳು, ಯಾರ ಬಾಯಲ್ಲಿ ನೋಡಿದ್ರೆ ಕೆಟ್ಟ ಮಾತು, ಕೆಲವರ ಬಾಯಲ್ಲಿ ಸಿಗರೆಟ್ಟು, ಬ್ರ್ಯಾಂದಿ, ವಿಸ್ಕಿ, ಕೆಲವರು ಡ್ರಗ್ಸು, ಇನ್ನು ಕೆಲವರು ನೋಡಬಾರದ ಫಿಲಿಮ್ಗಳು, ಫೋನೋಗ್ರಾಫಿ, ಪಾಪ, ವ್ಯಭಿಚಾರದ ಫಿಲಿಮ್ಗಳು. ಹೀಗೆ ಒಬ್ಬೊಬ್ಬರು ಒಂದೊಂದು ಪಾಪದಲ್ಲಿ ಬಿದ್ದೋಗಿದ್ದಾರೆ. ಕೆಲವರು ಕಳ್ಳತನ, ಕೊಲೆ ಮಾಡಿದ್ರೆ ಅವ್ರಿಗೆ ವೃತ್ತಿಯಾಗಿದೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಪಾಪಗಳಲ್ಲಿ ಇಲ್ಲ ಕೆಟ್ಟ ಅಭ್ಯಾಸದಲ್ಲಿ ಬಿದ್ದು ಹೋಗಿದ್ದಾರೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರಿಗಿಂತ, ಅವರ ವಾಕ್ಯಕ್ಕಿಂತ, ಅವರ ಮಾರ್ಗಕ್ಕಿಂತ ನಾವು ಸೈತಾನನಿಗೆ ಹೆಚ್ಚಾದ ಸ್ಥಳವನ್ನು ಕೊಟ್ಟಿದ್ದೇವೆ, ಸ್ಥಾನವನ್ನು ಕೊಟ್ಟಿದ್ದೇವೆ. ಅವನ ಮಾರ್ಗವೇ ನಮಗೆ ಬಹಳ ಚೆನ್ನಾಗಿದೆ. ನೀವು ಓದಿ ನೋಡಿ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ 27-28ರಲ್ಲಿ ಓದಿ ನೋಡಿ. ದೇವರು ಆದಾಮ ಹವ್ವಳನ್ನು ಅವರ ಸೃಷ್ಟಿಯಲ್ಲಿ, ಅವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರಂತೆ. ದೇವರ ಸ್ವರೂಪದಲ್ಲಿ ಆದಾಮ ಹವ್ವಳು ಇದ್ದಿದ್ದು. ಇವತ್ತು ನೀನು, ನಾವು, ಈ ಭೂಲೋಕದ ಜನ ಎಲ್ಲರೂ ದೇವರ ಸ್ವರೂಪದಲ್ಲಿ ಇರಬೇಕು. ಆದರೆ ಜನರು ಸೈತಾನನ ಸ್ವರೂಪಕ್ಕೆ ಮಾರ್ಪಟ್ಟಿದ್ದಾರೆ. ಇದು ಬಹಳ ವ್ಯಸನವಾದ ಒಂದು ಕೆಲಸ. ಸೈತಾನನ ಸ್ವರೂಪ ನೀವು ಓದಿ ನೋಡಿ. ಯೋಹಾನನು ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ಅಧ್ಯಾಯ 4ರಿಂದ 10ನೇ ವಚನವರೆಗೆ ಓದಿ ನೋಡಿ. ಅದರಲ್ಲಿ ಹೇಳ್ತದೆ, ಯಾರೆಲ್ಲ ಪಾಪ ಮಾಡುತ್ತಾರೋ ಅವರು ಸೈತಾನನ ಮಕ್ಕಳು. ಯಾರೆಲ್ಲ ಪಾಪ ಮಾಡ್ತಾರೋ, ಯಾರಿಗೆಲ್ಲ ಕೆಟ್ಟ ಅಭ್ಯಾಸಗಳಿದೆಯೋ, ಯಾರೆಲ್ಲ ಯೇಸುವಿನ ಮಾರ್ಗವನ್ನು ಬಿಟ್ಟು ಅವರು ಬೇರೆ ಪಾಪದ ನರಕದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೋ ಅವರು ಸೈತಾನನ ಮಕ್ಕಳಂತೆ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ. ಹಾಗಾದರೆ ಈ ಭೂಲೋಕದಲ್ಲಿ 750 ಕೋಟಿ ಜನ ಇದ್ದಾರೆ. ಈ 750 ಕೋಟಿ ಜನದಲ್ಲಿ ಎಷ್ಟು ಜನ ಸೈತಾನನ ಮಕ್ಕಳು, ಎಷ್ಟು ಜನ ದೇವರ ಮಕ್ಕಳೆಂಬುದು ನೀವೇ ತೀರ್ಮಾನ ಮಾಡಿಕೊಳ್ಳಿ. ನಾನು ದೇವರ ಮಗನ ಇಲ್ಲ ಸೈತಾನನ ಮಗನ, ನಾನು ಪರೀಕ್ಷೆ ಮಾಡಿ ನೋಡ್ಕೊಬೇಕು. ನೀವು ನಿಮ್ಮನ್ನು ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ. ನೀವು ದೇವರ ಸ್ವರೂಪದಲ್ಲಿದ್ದರೆ, ದೇವರ ಸ್ವರೂಪ ಅಂದರೆ ಏನು? ದೇವರಲ್ಲಿ ಪಾಪ ಇಲ್ಲ, ದೇವರಲ್ಲಿ ಕೆಟ್ಟ ಅಭ್ಯಾಸಗಳಿಲ್ಲ, ದೇವರಲ್ಲಿ ಯಾವುದೇ ರೀತಿಯಾದ ಪಾಪದ ನಡತೆಯೇ ಇಲ್ಲ. ಅವರು ಪರಿಶುದ್ಧರಾಗಿದ್ದಾರೆ. ನಾನು ನೀವು ಅದೇ ರೀತಿಯಲ್ಲಿ ಪರಿಶುದ್ಧರಾಗಿ ಇರಬೇಕಾಗಿತ್ತು. ಆದರೆ ಪರಿಶುದ್ಧರಾಗಿ ಇರೋದಕ್ಕೆ ಆಗುತ್ತಾ ಇಲ್ಲ. ಕಾರಣ ಏನು? ಅದೇ ಆದಿಕಾಂಡ 3ನೇ ಅಧ್ಯಾಯ ನೀವು 17, 18, 19ರಲ್ಲಿ ಓದಿ ನೋಡಿ. ಯಾಕೆ 3ನೇ ಅಧ್ಯಾಯವನ್ನು ಪೂರ್ತಿಯಾಗಿ ಓದಿ ನೋಡಿ. ಸೈತಾನನು ಪರಿಶುದ್ಧವಾಗಿ ದೇವರ ಸ್ವರೂಪದಲ್ಲಿ ಇದ್ದ ಆದಾಮ ಹವ್ವಳ ಹತ್ರ ಬರ್ತಾರೆ. ದೇವರು ಆದಾಮ ಹವ್ವಳನ್ನು ಗಂಡ ಹೆಂಡತಿಯಾಗಿ ಆಶೀರ್ವಾದ ಮಾಡಿದರು. ಅವರು ಆಶೀರ್ವದಿಸಲ್ಪಟ್ಟ ಜನ. ಆದರೆ ಈ ಸೈತಾನನಲ್ಲಿ ಬಂದು ಯೇಸು, ಪಿತದೇವರು, ಪವಿತ್ರಾತ್ಮರು ಹೇಳಿದ ಆ ವಾಕ್ಯಗಳನ್ನು ಆ ಸೈತಾನನು ಅದಕ್ಕೆ ವಿರುದ್ಧವಾಗಿ ಹೇಳ್ತಾನೆ. ಹವ್ವಳು ಕೇಳಿಸ್ಕೊಳ್ತಾಳೆ. ಈ ಹವ್ವಳಿಗೆ ದೇವರ ವಾಕ್ಯಕ್ಕಿಂತ ಈ ಸೈತಾನನ ವಾಕ್ಯ ಬಹಳ ಇಂಪಾಗಿತ್ತು. ಆದ್ದರಿಂದ ದೇವರ ವಾಕ್ಯವನ್ನು ಬಿಟ್ಟು ಸೈತಾನನ ವಾಕ್ಯಗಳನ್ನು ಕೇಳಿ ಆಕೆ ಸೈತಾನನಿಗೆ ಅಧೀನರಾಗಿ ಒಪ್ಪಿಸಿಕೊಟ್ಬಿಟ್ರು. ಅದರಿಂದ ಬಂದ ಲಾಭ ಏನು? ಅದರಿಂದ ಬಂದ ಲಾಭ ಶಾಪ ಬಂತು, ಪಾಪ ಬಂತು, ರೋಗಗಳು ಬಂತು, ಕೆಟ್ಟ ಅಭ್ಯಾಸಗಳು ಬಂತು, ಸಾವು ಬಂತು. ಬಾರಬಾರದೆಲ್ಲ ಈ ಲೋಕಕ್ಕೆ ಬಂದುಬಿಡ್ತು. ಕಾರಣ ಏನು? ದೇವರನ್ನು ಬಿಟ್ಟು ಸೈತಾನ ಮಾರ್ಗಕ್ಕೆ ಆದಾಮ ಹವ್ವಳು ಹೋದ್ರು. ಇವತ್ತು ಎಷ್ಟು ಜನ ಆ ರೀತಿಯಾಗಿ ಹೋಗ್ತಾ ಇದ್ದಾರೆ?
ಉದಾಹರಣೆಗೆ ನೀವು ಓದಿ ನೋಡಿ, ಆದಿಕಾಂಡ 4ನೇ ಅಧ್ಯಾಯ 8ನೇ ವಚನದಲ್ಲಿ ಆದಾಮ ಹವ್ವಳಿಗೆ ಮಾತ್ರ ಜಗಳ ಆಗಲಿಲ್ಲ, ಇಲ್ಲಿ ಅವರ ಮಕ್ಕಳು ಕಾಯಿನ್ ಮತ್ತು ಏಬೇಲ್ ಅವರ ಮಧ್ಯದಲ್ಲೂ ದ್ವೇಷ ಮತ್ಸರ ಬಂದ್ಬಿಡ್ತು. ಕಾಯಿನ್ ಏನು ಮಾಡ್ದ? ಆಬೇಲನ್ನು ಕರ್ಕೊಂಡೋಗಿ ಕೊಲೆ ಮಾಡಿಬಿಟ್ಟ. ಈ ಕೊಲೆ ಮಾಡುವ ಮನಸ್ಸು ಎಲ್ಲಿಂದ ಬಂತು? ಈ ದ್ವೇಷ ಮತ್ಸರ ಎಲ್ಲಿಂದ ಬಂತು? ಇದೆಲ್ಲ ಯಾವಾಗ ಮನುಷ್ಯನು ದೇವರನ್ನು ಬಿಟ್ಟು, ಯೇಸುವನ್ನು ಬಿಟ್ಟು, ದೇವರ ವಾಕ್ಯವನ್ನು ಬಿಟ್ಟು ವಿರುದ್ಧವಾಗಿ ನಡೆಯುತ್ತಾನೋ, ಸೈತಾನನು ಅವರ ಮನಸ್ಸನ್ನು ಹಿಡ್ಕೊಳ್ತಾನೆ. ಕೊಲೆ ಮಾಡುವ ಮನಸ್ಸು ಕಾಯಿನಿಗೆ ಹೇಗೆ ಬಂದಿರಬಹುದು ಯೋಚನೆ ಮಾಡಿ. ಹೀಗೆ ಕೆಟ್ಟ ಅಭ್ಯಾಸಗಳು ಬರುವುದಕ್ಕೆ ಕಾರಣ ಏನಪ್ಪಾ ಅಂದರೆ, ನಾವು ದೇವರ ಮಾರ್ಗದಲ್ಲಿ ಇಲ್ಲ, ನಾವು ದೇವರಿಗೆ ವಿರುದ್ಧವಾದ ಮಾರ್ಗದಲ್ಲಿದ್ದೇವೆ. ಮತ್ತಾಯನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ 43, 44, 45 ಓದಿ ನೋಡಿ. ಸೈತಾನನು ನಮ್ಮೊಳಗಿರ್ತಾನಂತೆ, ಪಿಚಾಚಿ ನಮ್ಮೊಳಗಿರ್ತಾನಂತೆ. ಅವನು ಒಬ್ಬನೇ ಬರೋದಿಲ್ಲ, ಅವನ ಜೊತೆಗೆ ಬೇರೆ ಬೇರೆ ವಿಧವಾದ ಪಿಚಾಚಿಗಳನ್ನೆಲ್ಲ ಕರ್ಕೊಂಡು ಬರ್ತಾನೆ. ಆದ್ದರಿಂದ ಈ ಪ್ರಪಂಚ ಕುಲುಗಿಟ್ಟೋಗಿದೆ. ಎಲ್ಲಿ ನೋಡಿದ್ರು ಅನ್ಯಾಯ, ಅಕ್ರಮ, ಮೋಸ, ಸುಳ್ಳು, ಕಳ್ಳತನ, ಕೆಟ್ಟ ಮಾತು. ಒಬ್ಬ ಯುವಕ ಅವರ ತಂದೆ ತಾಯಿ ಜೊತೆಯಲ್ಲಿ ಬಂದಿದ್ದ. ಅವರ ಅಪ್ಪ ಅಮ್ಮ ಹೇಳಿದ್ರು, ಇವನು ಬರೀ ಮಾತು ಹೇಳೋದೆಲ್ಲ ಸುಳ್ಳು, ಬರೀ ಕೆಟ್ಟ ಮಾತು, ನಮ್ಮ ಕಿವಿಗಳಿಂದ ಕೇಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಅವನಿಗೆ ಪ್ರೇಯರ್ ಮಾಡಿ ಬ್ರದರ್. ನಾನು ಪ್ರೇಯರ್ ಮಾಡಬೇಕಾದ್ರೆ ದೇವರು ನನಗೆ ತೋರಿಸಿದ್ರು, ಅವನ ಬಾಯಿನಲ್ಲಿ ಪಿಚಾಚಿ ಬಂಧನದಿಂದ ಇದೆ ಅಂತ ಆ ದರ್ಶನ ತೋರಿಸಿದ್ರು ನನಗೆ. ನಾನು ಅವನಿಗೆ ಹೇಳಿದೆ, ನಿನ್ನ ನಾಲಿಗೆ ಸರಿ ಇಲ್ಲ, ನಿನ್ನ ಬಾಯಿ ಸರಿ ಇಲ್ಲ, ನಿನ್ನಲ್ಲಿ ಪಿಚಾಚಿ ಇದೆ ಅಂತ ಹೇಳಿಲ್ಲ. ಯಾಕೆಂದ್ರೆ ನಾನು ಪಾಪ ಭಯ ಪಟ್ಕೊಂಡ್ಬಿಡ್ಬೋದು. ಅವನೆಲ್ಲ ನಾನು ದಿನ ಹಲ್ಲುಚ್ತೀನಲ್ಲ, ನಾಲಿಗೆ ಚೆನ್ನಾಗಿದೆಯಲ್ಲ. ನಾನು ಹೇಳಿದೆ, ಇಲ್ಲಪ್ಪ, ನೀನು ಹಲ್ಲುಜ್ಬೋದು, ಸ್ನಾನ ಮಾಡ್ಬೋದು, ಎಲ್ಲ ಕ್ಲೀನ್ ಆಗಿರ್ಬೋದು, ಆದರೆ ನಿನ್ನನ್ನು ಪಿಚಾಚಿ ಬಂಧನದಲ್ಲಿ ಇಟ್ಕೊಂಡವನೆ. ಅವನಲ್ಲಿರೋ ಪಿಚಾಚಿ ನನಗೆ ದೇವ್ರು ತೋರಿಸಿದ್ರು. ನಾನು ಹೇಳಲಿಲ್ಲ, ಯಾಕಂದರೆ ಹೇಳ್ಬಿಟ್ರೆ ತಂದೆ ತಾಯಿಗೂ ಭಯ, ಮಕ್ಕಳಿಗೂ ಭಯ ಆಗ್ಬಿಡುತ್ತೆ. ಹಾಗೆ ಅವನಿಗೆ ಪ್ರಾರ್ಥನೆ ಮಾಡಿದೆ. ಹೀಗೆ ಒಬ್ಬೊಬ್ಬರ ದೇಹದಲ್ಲಿ ನಾವು ದೇವರ ಆಲಯಗಳಾಗಿ ಮಾರ್ಪಡದಿದ್ರೆ ಆ ಪಿಚಾಚಿ ಬಂದು ನಮ್ಮನ್ನು ಅವನ ದಾಸ್ಯರನ್ನಾಗಿ ಮಾರ್ಪಡಿಸ್ತಾನೆ. ನೀವು ಕೇಳ್ಬೋದು, ಪಿಚಾಚಿ ಹೆಂಗೆ ಬರ್ತಾನೆ ಅಂತ. ನೀವು ಕೆಲವು ಪುಸ್ತಕಗಳು, ಪಿಕ್ಚರ್ಗಳು ನೋಡ್ಬಿಟ್ರೆ ಪಿಚಾಚಿ ಹೆಂಗಿರ್ತಾನೆ, ದೆವ್ವ ಸೈತಾನ ಹೆಂಗಿರ್ತಾನೆ, ಅವನಿಗೆ 2 ಕೊಂಬಿರ್ತದೆ, ಅವನಿಗೆ ಒಂದು ಬಾಲ ಇರ್ತದೆ, ಕೂದಲಿರ್ತದೆ. ಇದು ಪಿಚಾಚಿಯನ್ನು ನೆನೆಸ್ಕೊಂಡ್ಬಿಡ್ತೀವಿ. ಪಿಚಾಚಿ ಹಿಂಗೆಲ್ಲ ಬರೋದಿಲ್ಲ, ಅದು ಸುಮ್ಮನೆ ಯಾರೋ ಪಿಕ್ಚರ್ ಬರೆದಿರ್ತಾರೆ. ಪಿಚಾಚಿ ದೆವ್ವ ನಿಮ್ಮಲ್ಲಿ ನನ್ನಲ್ಲಿ ಹೇಗೆ ಬರ್ತಾನೆ ಗೊತ್ತಾ? ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಪಂಚೇಂದ್ರಿಯಗಳು ಉಂಟು, 5 ಸೆನ್ಸಸ್. ಈ 5 ಸೆನ್ಸಸ್ ಅಂದರೆ ಏನು? ಪಂಚೇಂದ್ರಿಯ ಅಂದರೆ ಏನು? ಸೆನ್ಸ್ ಆಫ್ ಟಚ್, ಸೆನ್ಸ್ ಆಫ್ ಸೈಟ್, ಸೆನ್ಸ್ ಆಫ್ ಸ್ಮೆಲ್, ಸೆನ್ಸ್ ಆಫ್ ಟೇಸ್ಟ್, ಸೆನ್ಸ್ ಆಫ್ ಸ್ಮೆಲ್. ಈ ಪಂಚೇಂದ್ರಿಯಗಳು, ಈ ಪಂಚೇಂದ್ರಿಯಗಳ ಮೂಲಕವಾಗಿ ಪಿಚಾಚಿ ನಮ್ಮೊಳಗೆ ಹೋಗ್ತಾನೆ. ನೀವು ಕೇಳಬಹುದು, ಅದೆಂಗಪ್ಪ ಆಗುತ್ತೆ? ಪಿಚಾಚಿ ಇದ್ರ ಮೂಲಕ ಹೆಂಗೆ ಬರೋಕ್ಕಾಗುತ್ತೆ? ಒಂದು ಉದಾಹರಣೆ ನೋಡಿ, ನೀವು ಓದಿ ನೋಡಿ. ಆದಿಕಾಂಡ 3ನೇ ಅಧ್ಯಾಯ 1ರಿಂದ ಓದಿ ನೋಡಿ. ಈ ಸೈತಾನನು ಹವ್ವಳ ಬಳಿಗೆ ಬಂದು ಮಾತಾಡ್ತಾನೆ. ದೇವರಿಗೆ ವಿರುದ್ಧವಾದ ಮಾತಾಡ್ತಾನೆ. ಹಾಗಂದ್ರೆ ಏನು? ಹವ್ವಳು ಕೇಳಿಸ್ಕೊಳ್ತಾ ಇದ್ಲು. ಇದು ಪಂಚೇಂದ್ರಿಯ, 5 ಇಂದ್ರಿಯದಲ್ಲಿ ಒಂದು ಕೇಳಿಸ್ಕೊಳ್ಳೋದು. ಆಗ ಶ್ರವಣ, ಕೇಳಿಸ್ಕೊಳ್ಳೋದು. ಈ ದೆವ್ವ ಆ ಹವ್ವಳ ಕಿವಿಯ ಮೂಲಕವಾಗಿ ಹೋಯಿತು. ಆಗ ಯಾವ ಮರದ ಹಣ್ಣನ್ನು ತಿನ್ನಬಾರದು ಅಂತ ದೇವರು ಹೇಳಿದ್ರು, ಆ ಹಣ್ಣನ್ನು ನೋಡಬೇಕಾದ್ರೆ ಬೈಬಲ್ ಹೇಳ್ತದೆ, ಆ ಹಣ್ಣು ತಿನ್ನುವುದಕ್ಕೆ ಬಹಳ ರುಚಿಯಾಗಿ ಕಾಣಿಸ್ತಂತೆ. ಹಾಗಂದ್ರೆ ಪಿಚಾಚಿ ಕಣ್ಣಿನ ಮೂಲಕವಾಗಿ ಮನಸ್ಸಿಗೆ ಇಳಿತು. ಆಮೇಲೆ ಏನು? ಆ ಹಣ್ಣನ್ನು ಕಿತ್ತು ಆಕೆ ತಿಂದಳು. ಪಿಚಾಚಿ ದೇವರು ಏನು ಮಾಡಬಾರ್ದು ಅಂತ ಹೇಳಿದ್ರು ಅದನ್ನ
ಈ ಪಂಚೇಂದ್ರಿಯದ ಮೂಲಕವಾಗಿ ಮಾಡಿದಳು ಆ ಪಿಚಾಚಿ ಅವಳಿಗೆ ಹೊಕ್ಕಿತು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಏನನ್ನು ಕೇಳಿಸ್ಕೊಳ್ಬೇಕು ಅದನ್ನು ಮಾತ್ರ ಕೇಳಿಸ್ಕೊಳ್ಬೇಕು. ನೀವೆಲ್ಲವನ್ನು ಕೇಳಿಸ್ಕೊಳ್ತೀನಿ ಅಂತ ಕೇಳಿಸ್ಕೊಳಕ್ ಹೋಗ್ಬಿಟ್ರೆ ಪಿಚಾಚಿ ಬರ್ತಾನೆ. ಏನನ್ನು ನೋಡಬೇಕು ಅದನ್ನು ಮಾತ್ರ ನೋಡಬೇಕು. ಟಿವಿನಲ್ಲಿ ಬರೋ ಅನ್ಯಾಯ, ಅಕ್ರಮಗಳು, ವ್ಯಭಿಚಾರದ ಸೀನ್ಗಳು, ಫೋನೋಗ್ರಾಫಿ, ಇಂಟರ್ನೆಟ್ಟು, ಇನ್ನು ಏನೇನು ಬರ್ತವೆ. ಈಗ ಬರೋ ಸೋಷಿಯಲ್ ಮೀಡಿಯಾ, ಟಿವಿ, ಇಂಟರ್ನೆಟ್ ಎಲ್ಲ ಬಂದು ದೇವರಿಗೆ ವಿರುದ್ಧವಾದೇ ಕೆಲಸಗಳು ಬರ್ತಾ ಇದೆ. ದೇವರಿಗೆ ವಿರುದ್ಧವಾದದ್ದು. ಹೋದ ತಿಂಗಳು ಯುನೈಟೆಡ್ ನೇಷನ್ ಏನು ಹೇಳ್ತು ಗೊತ್ತಾ? ಆಶ್ಚರ್ಯ. ಯುನೈಟೆಡ್ ನೇಷನ್ ಹೇಳ್ತಾ ಇದೆ, ಈ ಬೈಬಲು ಮತ್ತು ಚರ್ಚು, ಪಾಸ್ಟರ್ಗಳಾಗಲಿ ಗುರುಗಳಾಗಲಿ ಇವರು ನಮಗೆ ವಿರೋಧಿಗಳು. ಇವರು ವಿರೋಧಿಗಳು. ಯುನೈಟೆಡ್ ನೇಷನ್ ವಿರೋಧಿಗಳು ಯಾರಂತೆ? ಪಿಚಾಚಿ ಅಲ್ಲ, ಬೈಬಲ್. ಗುರುಗಳು, ಬಿಷಪ್ಗಳು, ಪಾಸ್ಟರ್ಗಳು. ಯಾಕೆ ಅಂತ ಅದಕ್ಕೂ ಅವರೇ ಬದಲು ಕೊಟ್ಟರು. ಯಾಕೆಂದ್ರೆ ಮನುಷ್ಯ ಹೆಂಗ್ ಬೇಕಾದರೂ ಬಾಳಬಹುದು, ಅದು ನಮ್ಮ ಇಷ್ಟ. ನಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಬೈಬಲ್ ಹೇಳ್ತದೆ, ನೀ ಅದು ಮಾಡಬಾರ್ದು, ಇದು ಮಾಡಬಾರ್ದು. ಈ ಗುರುಗಳು, ಪಾಸ್ಟರ್ಗಳು ಬೈಬಲ್ ಅನ್ನು ಕುರಿತು ಬೋಧನೆ ಮಾಡ್ತಾರೆ. ಮನುಷ್ಯನ ಇಷ್ಟ. ನಾವು ಕುಡಿತೀವಿ, ವ್ಯಭಿಚಾರ ಮಾಡ್ತೀವಿ, ಹೆಂಡ ಕುಡಿತೀವಿ, ಏನ್ ಬೇಕಾದ್ರೂ ಮಾಡ್ತೀವಿ, ನಮ್ಮ ಇಷ್ಟ, ಹ್ಯೂಮನ್ ರೈಟ್. ನೋಡಿದ್ರ ಪಿಚಾಚಿ ಯಾರ ಮೂಲಕವಾಗಿ ಮಾತಾಡ್ತಾ ಇದೆ? ಪ್ರಿಯ ಸಹೋದರ ಸಹೋದರಿಯರೇ, ಬರುವ ದಿನಗಳಲ್ಲಿ ಪಿಚಾಚಿ ಹಲವಾರು ಜನಗಳ ಮೂಲಕವಾಗಿ ಮಾತಾಡ್ತದೆ. ಏದೇನ್ ತೋಟದಲ್ಲಿ ಹಾವಿನ ಮೂಲಕವಾಗಿ ಪಿಚಾಚಿ ಅವಳ ಹತ್ರ ಮಾತಾಡ್ದ. ಈಗ ಹಾವು ಇಲಿ ಮೂಲಕ ಎಲ್ಲ ಮಾತಾಡಲ್ಲ ಪಿಚಾಚಿ. ಅವನು ರಾಜಕಾರಣಿಗಳ ಮೂಲಕವಾಗಿ, ಟಿವಿಗಳ ಮೂಲಕವಾಗಿ, ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ, ಇಂಟರ್ನೆಟ್ ಮೂಲಕವಾಗಿ ಈ ರೀತಿಯಾಗಿ ಜನಗಳನ್ನು ಪಾಪದ ಮಾರ್ಗದಲ್ಲಿಯೂ ಕೆಟ್ಟ ಅಭ್ಯಾಸದಲ್ಲಿ ತಳ್ತಾ ಇದ್ದಾನೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ಬಿಡುಗಡೆ ಹೊಂದಬೇಕೆಂದರೆ ಯೋಹಾನನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 3ನೇ ವಚನ, 3ನೇ ಅಧ್ಯಾಯ ವಚನ 4ರಿಂದ ಓದಿ ನೋಡಿ. ಯಾರೆಲ್ಲ ಪಾಪ ಮಾಡುತ್ತಾರೋ, ಪಾಪದ ಮಾರ್ಗದಲ್ಲಿ ಇರುತ್ತಾರೋ ಅವರೆಲ್ಲರೂ ಸೈತಾನನ ಮಕ್ಕಳು ಅಂತ ಬೈಬಲ್ ಹೇಳುತ್ತೆ, ನಾನು ಹೇಳ್ತಾ ಇಲ್ಲ. 8ನೇ ವಚನ ಏನ್ ಹೇಳ್ತದೆ? ಯಾರೊಳಗೆ ಯೇಸು ಸ್ವಾಮಿ ಇರ್ತಾರೋ ಆ ಯೇಸು ಕ್ರಿಸ್ತರು ಅವರಲ್ಲಿರುವ ಪಿಚಾಚಿಯನ್ನು ನಾಶಪಡಿಸ್ತಾರಂತೆ. ಆ ಪಿಶಾಚಿಯ ಮಾರ್ಗವನ್ನು, ಕೆಟ್ಟ ಅಭ್ಯಾಸವನ್ನು ಯೇಸು ಸ್ವಾಮಿ ನಾಶ ಮಾಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ಬಿಡುಗಡೆ, ಕೆಟ್ಟ ಅಭ್ಯಾಸದಿಂದ ಬಿಡುಗಡೆ ಬೇಕಂದ್ರೆ ಅದೇನು ಅಭ್ಯಾಸ ನನಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಏನೇನು ಅಭ್ಯಾಸಗಳಿದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಅವುಗಳಿಂದ ಬಿಡುಗಡೆ ಆಗಬೇಕಂದ್ರೆ ನೀವು ನಿಮ್ಮನ್ನು ಯೇಸುವಿಗೆ ಒಪ್ಪಿಸಿಕೊಳ್ಳಲೇಬೇಕು. ಆಗ ಯೇಸುವಿನ ಆಲಯವಾಗಿ ನಾವು ಮಾರ್ಪಟ್ರೆ ಅಭ್ಯಾಸದಿಂದ ಬಿಡುಗಡೆಯಾಗ್ತದೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ರಿಂದ 21ನೇ ವಚನವರೆಗೆ ಓದಿ ನೋಡಿ. ಯಾವ ಯಾವ ಕೆಟ್ಟ ಅಭ್ಯಾಸ ಮನುಷ್ಯನಲ್ಲಿ ಇರ್ತದೆ, ಆ ಅಭ್ಯಾಸಗಳು ಸೈತಾನನ ಹೇಗೆ ಕೊಡ್ತಾನೆ ಅಂತ ಈ 4-5 ವಚನದಲ್ಲಿ ಬರೆಯಲ್ಪಟ್ಟಿದೆ. ಸೈತಾನ ನಮ್ಮಲ್ಲಿದ್ದರೆ ಕೆಟ್ಟ ಅಭ್ಯಾಸಗಳು ನೀವೇ ಹೇಳ್ಕೊಳ್ಳಿ. ನಾನು ಎಲ್ಲ ಅಭ್ಯಾಸ ನಿಮ್ಗೆ ಹೇಳೋಕ್ಕಾಗೋದಿಲ್ಲ. ವ್ಯಭಿಚಾರ ಅಂತ ಹೇಳ್ಬೋದು, ಕಳ್ಳತನ ಅಂತ ಹೇಳ್ಬೋದು, ಮೋಸ ಅಂತ ಹೇಳ್ಬೋದು, ಕೆಟ್ಟ ಮಾತಂತ ಹೇಳ್ಬೋದು, ಸುಳ್ಳು ಅಂತ ಹೇಳ್ಬೋದು, ಬೀಡಿ, ಸಿಗರೆಟು, ಹೆಂಡ, ಬ್ರಾಂದಿ, ಡ್ರಗ್ಸ್ ಅಂತ ಹೇಳ್ಬೋದು, ದ್ವೇಷ, ಮತ್ಸರ, ಕಾಮ, ಕ್ರೋಧ ಅಂತ ಹೇಳ್ಬೋದು. ಇನ್ನು ಏನೇನು ಕೆಟ್ಟ ಅಭ್ಯಾಸ ಇದೆ ನೀವೇ ನೋಡ್ಕೊಳ್ಳಿ. ಈ ಅಭ್ಯಾಸಗಳು ಸೈತಾನನಿಂದ ಬಂದದ್ದು ಅಂತ ಗಲಾತ್ಯರು, ಗಲೇಷಿಯನ್ಸ್ ಚಾಪ್ಟರ್ 5 verse 19 to 21, ಗಲೇಷ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ರಿಂದ ಓದಿ ನೋಡಿ. ಆದರೆ ಯೇಸು ನಮ್ಮಲ್ಲಿದ್ದರೆ, ಪವಿತ್ರಾತ್ಮರು ನಮ್ಮಲ್ಲಿದ್ದರೆ, ಅದೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ 22ನೇ ವಚನದಲ್ಲಿ ಹೇಳ್ತದೆ, ಪವಿತ್ರಾತ್ಮರು ಕೊಡುವ ಫಲಗಳು, ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂದ್ರೆ ಏನು? ನೀವು ಮತ್ತೆ
ದೇವರ ಸ್ವರೂಪದಲ್ಲಿ ಹೇಗೆ ಆದಾಮ ಹವ್ವಳನ್ನು ದೇವರು ಸೃಷ್ಟಿ ಮಾಡಿದರೋ ಹಾಗೆ ನೀವು ದೇವರ ಮಾರ್ಗದಲ್ಲಿದ್ದು ಆ ಯೇಸುವಿನ ಆನೆಗಳಾಗಿ ಮಾರ್ಪಟ್ಟರೆ ನೀವು ಮತ್ತೆ ದೇವರ ಸ್ವರೂಪಕ್ಕೆ ಬರ್ತೀರ, ಸೈತಾನನ ಸ್ವರೂಪಕ್ಕೆ ಬರೋದಿಲ್ಲ. ನಮ್ಮಲ್ಲಿರೋ ಪಾಪಗಳು, ಕೆಟ್ಟ ಅಭ್ಯಾಸಗಳು ನಾಶವಾಗ್ತದೆ. ಹೌದು ಪ್ರಿಯರೇ, ನಾವು ಈ ಲೋಕದಲ್ಲಿ ಇರಬೇಕಾದ್ರೆ, ಜೀವಿಸಬೇಕಾದ್ರೆ ದೇವರ ಸ್ವರೂಪದಲ್ಲಿ ಇರಬೇಕು, ದೇವರ ಮಾರ್ಗದಲ್ಲಿರಬೇಕು, ದೇವರ ಪ್ರಸನ್ನತೆಯಲ್ಲಿ ಇರಬೇಕು. ಹೇಗೆ ನಾವು ಯೇಸು ಸ್ವಾಮಿಯನ್ನು ಕರೆಯೋದು? ಓದಿ ನೋಡಿ, ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯ 20ನೇ ವಚನ. ದೇವರು ನಮ್ಮ ಹೃದಯದ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಿರುತ್ತಾರೆ. ಯಾರೆಲ್ಲ ಬಾಗಿಲನ್ನು ತೆರೆಯುತ್ತಾರೋ ಅವರೊಳಗೆ ಯೇಸು ಬಂದು ನೆಲೆಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ನಿಮ್ಮೊಳಗೆ ಬಂದು ನೆಲೆಸುವಾಗ ನೀವು ಹಣವಂತರೋ ಇಲ್ಲ ಬಡವರೋ ಅಂತ ನೋಡಲ್ಲ, ವಿದ್ಯಾವಂತರೋ ಅವಿದ್ಯಾವಂತರೋ ಅಂತ ನೋಡಲ್ಲ, ನೀವು ಭಾರತೀಯರ ಅಮೆರಿಕದವರ ಅಂತ ನೋಡೋದಿಲ್ಲ. ಯಾರೆಲ್ಲ ಯೇಸುವನ್ನು ಕರೀತಾರೋ, ಅದು ಯಾವ ಜಾತಿ ಇರಲಿ, ಯಾವ ಮತ ಇರಲಿ, ಯಾವ ಧರ್ಮದವರಿರಲಿ, ಯಾವ ಭಾಷೆ ಮಾತಾಡೋರು ಇರಲಿ, ಅವರು ಯೇಸುವನ್ನು ಕರೆದ್ರೆ ಅವರ ಹೃದಯದೊಳಗೆ ಯೇಸು ಸ್ವಾಮಿ ಬಂದು ನೆಲೆಸ್ತಾರೆ. ನಿಮ್ಮ ಮಕ್ಕಳ ನಿಮ್ಮನ್ನು ಬಿಟ್ಟು ಓಡೋಗ್ಬೋದು, ನಿಮ್ಮ ಗಂಡ ಹೆಂಡತಿ ನಿಮ್ಮನ್ನು ಬಿಟ್ಟು ಓಡೋಗ್ಬೋದು, ನಿಮ್ಮ ತಂದೆ ತಾಯಿ ಸ್ನೇಹಿತರೆ ಬಿಟ್ಟು ಓಡೋಗ್ಬೋದು. ಆದರೆ ಯೇಸು ಸ್ವಾಮಿ ಒಂದು ಸಲ ನಿಮ್ಮಲ್ಲಿ ಬಂದರೆ ಅವರು ನಿಮ್ಮನ್ನು ಬಿಟ್ಟು ತಿರುಗ ಓಡೋಗಲ್ಲ. ಅವರು ನಿಮ್ಮನ್ನು ಅವರ ಸ್ವರೂಪದಲ್ಲಿ ಮಾರ್ಪಡಿಸುತ್ತಾರೆ. ಅವರ ಸ್ವರೂಪ ಬಹಳ ಬಹಳ ಮುಖ್ಯ. ಯಾರಿಗೆ ಆ ಸ್ವರೂಪ ಇದೆಯೋ ಅವರು ದೇವರ ಸ್ವರೂಪದಲ್ಲಿ ಇದ್ದು ಈ ಭೂಲೋಕದಲ್ಲಿ ಅವರು ಒಳ್ಳೆಯವರು, ಒಳ್ಳೆಯವಳು ಎಂಬ ಹೆಸರನ್ನು ಗಳಿಸುತ್ತಾರೆ. ಉದಾಹರಣೆಗೆ ಮದರ್ ತೆರೇಸಾ ತೆಗೆದುಕೊಳ್ಳಿ. ಆ ಮದರ್ ತೆರೇಸಾ ಎಲ್ಲರಂತೆ ಸಾಧಾರಣ ಒಬ್ಬ ಕನ್ಯಾ ಸ್ತ್ರೀಯಾಗಿದ್ದರು. ಆದರೆ ಅವರು ಮಾಡಿದ ಸೇವೆಯನ್ನು ನೋಡಿ, ಬಡವರಲ್ಲಿ ಬಡವರು, ಭಿಕ್ಷುಕರು, ಕುಷ್ಠರೋಗಿಗಳು, ಬೀದಿಯಲ್ಲಿ ಬಿದ್ದಿರುವವರು, ಇಂಥವರನ್ನು ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಊಟ ಕೊಟ್ಟು ಅವರಿಗೆ ಮಾನ ಮರ್ಯಾದೆಯಿಂದ ಗೌರವದಿಂದ ಬಾಳುವಂತೆ ಮಾಡಿ ಯಾವತ್ತು ಅವರು ಸಾಯ್ತಾರೋ ಆವತ್ತು ಸತ್ತ ಮೇಲೆ ಅವರಿಗೆ ಸಂಸ್ಕಾರವನ್ನು ಮಾಡ್ತಾ ಇದ್ರು. ಈ ಜನ ಮದರ್ ತೆರೇಸಾ ಕಾನ್ವೆಂಟಲ್ಲಿ ಇದ್ದವರು ಅನೇಕ ಬಡವರು ಸಾಯ್ತಿರೋರು ಒಂದೇ ಮಾತು ಹೇಳಿದ್ರಂತೆ, ನಾವು ದೇವರನ್ನು ನೋಡಿಲ್ಲ, ಆದರೆ ನಿಮ್ಮ ಪ್ರೀತಿ, ನಿಮ್ಮ ಸೇವೆಯನ್ನು ನೋಡಿ ನಾವು ಆ ನಿಜವಾದ ದೇವರು ಯಾರು, ಆ ಯೇಸು ಕ್ರಿಸ್ತರು ಯಾರು ಅಂತ ನಾವು ತಿಳಿದುಕೊಂಡಿದ್ದೇವೆ ಅಂತ ಹೇಳಿ ಪ್ರಾಣ ಬಿಟ್ರಂತೆ. ಎಂಥ ಅದ್ಭುತ ನೋಡಿ, ಎಂಥ ಅದ್ಭುತ ನೋಡಿ. ಮಹಾತ್ಮ ಗಾಂಧಿಯವರು ತೀರಿ ಹೋದಾಗ ಅವರ ದೇಹವನ್ನು, ಸತ್ತ ದೇಹವನ್ನು ತೆಗೆದುಕೊಂಡು ಹೋಗಲು ಒಂದು ಮಿಲಿಟರಿ ಆರ್ಮಿ ಒಂದು ಗಾಡಿಯನ್ನು ಯೂಸ್ ಮಾಡಿದ್ರು. ಅದಾದ ಮೇಲೆ ಮದರ್ ತೆರೇಸಾ ಅವರಿಗೆ ಆ ಗಾಡಿಯನ್ನು ಕೊಟ್ಟಿದ್ದು. ಮಹಾತ್ಮ ಗಾಂಧಿಯವರಿಗೆ ಕೊಟ್ಟ ಅದೇ ವಾಹನ ಈಗ ಮದರ್ ತೆರೇಸಾ ಕೊಟ್ಟರಂತೆ. ನಾವು ನೋಡಿದ್ವು ಟಿವಿಯಲ್ಲಿ, ನೀವು ನೋಡಿದೀವಿ. ಹಾಗಂದ್ರೆ ಎಂಥ ದೊಡ್ಡ ಗೌರವ ಈ ಪ್ರಪಂಚದಲ್ಲಿ ಅವರಿಗೆ ಸಿಕ್ಕಿತು. ಯಾಕೆ? ಯೇಸು ಅವರಲ್ಲಿದ್ದರು. ನಾನು ಮದರ್ ತೆರೇಸಾ ಬಹಳ ಚೆನ್ನಾಗಿ ನನಗೆ ಗೊತ್ತು. ಮದರ್ ತೆರೇಸಾ ಅವ್ರ ಜೀವದಿಂದ ಇದ್ದಾಗ ನನ್ನನ್ನು ಕರೆಯೋರು ಅವರ ಸಿಸ್ಟರ್ಗಳಿಗೆ ಧ್ಯಾನ ಕೊಡೋದಕ್ಕೆ. ಕಲ್ಕತ್ತಾನಲ್ಲಿರೋ ಅವರ ಮನೆಗೆ, ಹೆಡ್ ಆಫೀಸ್ಗೆ ನಾನು ಹೋಗ್ತಾ ಇದ್ದೆ, ಧ್ಯಾನ ಕೊಡ್ತಾ ಇದ್ದೆ. ವರ್ಷಕ್ಕೆ ಒಂದು 2-3 ಸಲ ಆದರೂ ಅವರ ಸಿಸ್ಟರ್ಗಳಿಗೆ. ಆ ಧ್ಯಾನ ಕೊಡುವ ಸಮಯದಲ್ಲಿ ಮದರ್ ತೆರೇಸಾ ಅವರು ಕೂತ್ಕೊಂಡು ದೇವರ ವಾಕ್ಯ ಕೇಳ್ತಾ ಇದ್ರು. ಮದರ್ ತೆರೇಸಾ ಸಂತರು, ನಾನು ಆರ್ಡಿನರಿ. ಆದರೆ ಅವರ ಮುಂದೆ ನಿಂತು ನಾನು ದೇವರ ವಾಕ್ಯ ಸಾರ್ತಾ ಇದ್ದೆ. ಅವರಿಗೆ ಸಂತ ಪಟ್ಟವನ್ನು, ಕ್ಯಾನನೈಸೇಷನ್ 2 ವರ್ಷಗಳ ಹಿಂದೆ ನಡೆಯಿತು ವ್ಯಾಟಿಕನ್ ಅಲ್ಲಿ. ನನ್ನನ್ನು ಅಲ್ಲಿ ಕರೆದಿದ್ರು, ನಾನು ಹೋಗಿದ್ದೆ ಅಲ್ಲಿ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ನಮ್ಮೊಳಗೆ ಬಂದರೆ ನಾವು ಯೇಸುವಿನ ಹಾಗೆ ಇರ್ತೇವೆ ಈ ಲೋಕದಲ್ಲಿ. ಆದ್ದರಿಂದ ನಿಮ್ಮ ಕೆಟ್ಟ ಅಭ್ಯಾಸಗಳು, ಅದು ಏನೇ ಅಭ್ಯಾಸಗಳಾಗಲಿ,
ಏನೇ ಕೆಟ್ಟ ಗುಣಗಳಾಗಲಿ ನಿಮ್ಮನ್ನು ಬಿಟ್ಟು ಹೋಗಬೇಕಂದ್ರೆ ಯೇಸುವನ್ನು ಕರೆಯಿರಿ, ಯೇಸುವನ್ನು ಕರೆಯಿರಿ, ಯೇಸು ವಾಕ್ಯವನ್ನು ಕೇಳಿರಿ. ಪ್ರಾಪಂಚಿಕವಾದ ಬೇಡದೇ ಇರುವ ವಿಷಯಗಳನ್ನು ನೋಡಬೇಡಿ, ಕೇಳಿಸ್ಕೊಬೇಡಿ, ಮಾತಾಡಬೇಡಿ. ಬಾಯಿ ತೆಗೆದು ಸುಳ್ಳು ಕೆಟ್ಟ ಮಾತು ಬೇಡ, ಅಸಹ್ಯವಾದ ಮಾತು, ಮ್ಯೂಸಿಕ್ಕು, ಸಿನಿಮಾಗಳು ಬೇಡ. ಬೀಡಿ, ಸಿಗರೆಟ್ಟು, ಹೆಂಡ, ಬ್ರಾಂದಿ ಈ ಬಾಯಿಗೆ ಬೇಡ. ಸಂತರ ಹಾಗೆ, ಯೇಸುವಿನ ಹಾಗೆ ಈ ಲೋಕದಲ್ಲಿ ನಾವು ಬಾಳಬೇಕು ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ನೀವು ಓದಿ ನೋಡಿ. ವಿಶ್ವಾಸ ಯಾವಾಗ ಬರ್ತದಂತೆ? ದೇವರ ವಾಕ್ಯವನ್ನು ಕೇಳುವಾಗ ವಿಶ್ವಾಸ ಬರ್ತದೆ. ಆದಾಮ ಹಂಬಳು ದೇವರ ವಾಕ್ಯವನ್ನು ಕೇಳಿ ವಿಶ್ವಾಸದಲ್ಲಿದ್ದರು. ಆದರೆ ಯಾವಾಗ ಪಿಚಾಚಿಯ ಸ್ವರವನ್ನು ಹವ್ವಳು ಕೇಳಿದಳೋ, ದೇವರ ವಾಕ್ಯ ಹೊಟ್ಟೋಯ್ತು, ದೆವ್ವದ ವಾಕ್ಯ ಒಳಗೆ ಬಂದ್ಬಿಡ್ತು. ನೀವು ವಿಶ್ವಾಸದಲ್ಲಿ ದೃಢರಾಗಿ ನಿಲ್ಲಬೇಕಂದ್ರೆ ದೇವರ ವಾಕ್ಯವನ್ನು ಕೇಳಿ, ದೇವರ ವಾಕ್ಯವನ್ನು ಓದಿರಿ, ದೇವರ ಮಾರ್ಗದಲ್ಲಿ ನಡೆಯಿರಿ. ಈ ಪಾಪ ತುಂಬಿರುವ ಈ ಪ್ರಪಂಚದ ಮಾರ್ಗದಲ್ಲಿ ಹೋಗಬೇಡಿ. ಯಾಕೆಂದ್ರೆ ಬಹಳ ವರ್ಷ ನೀವು ಬಾಳೋದಿಲ್ಲ. ಮ್ಯಾಕ್ಸಿಮಮ್ 100 ವರ್ಷ ಇರ್ಬೋದು. 100 ವರ್ಷ ಆದ್ಮೇಲೆ, ಸತ್ತ ಮೇಲೆ ಎಲ್ಲೋಗ್ತೀವಿ? ಸ್ವರ್ಗಕ್ಕೆ ಹೋಗ್ಬೇಕು, ಇಲ್ಲ ನರಕಕ್ಕೆ ಹೋಗ್ಬೇಕು? ನಿಮ್ಮ ಜೀವನ ಯಾವ ರೀತಿಯಲ್ಲಿ ಲೋಕದಲ್ಲಿ ಇರ್ತದೋ ಅದು ತೀರ್ಮಾನ ಮಾಡ್ತದೆ ನೀವು ಪರಲೋಕಕ್ಕೆ ಹೋಗ್ತೀರಾ, ನರಕಕ್ಕೆ ಹೋಗ್ತೀರಾ ಅಂತ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಚನ ಹೇಳ್ತದೆ, ನಾವು ಪಾಪದಲ್ಲಿದ್ದು ಕೆಟ್ಟ ಅಭ್ಯಾಸದಲ್ಲಿದ್ದು ಜೀವನ ನಡೆಸಿದ್ದರೆ, ಅದೇ ರೀತಿಯಲ್ಲಿದ್ದರೆ ನಾವು ನಾಶವಾಗ್ತೇವೆ. ಆದರೆ ನಾವು ಮಾನಸಾಂತರ ಹೊಂದಿ ಪಾಪ ನಿವೇದನೆ ಮಾಡಿ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟರೆ ದೇವರ ಕೃಪೆಯನ್ನು ಹೊಂದುತ್ತೇವೆ. ಆಗ ಪಾಪದಿಂದ, ಶಾಪದಿಂದ, ಕೆಟ್ಟ ಅಭ್ಯಾಸಗಳಿಂದ ನಮಗೆ ಬಿಡುಗಡೆ ಸಿಗುತ್ತದೆ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತದೆ. ಇನ್ನೊಂದು, ಹಾಗೆ ನೀವು ಕೆಟ್ಟ ಅಭ್ಯಾಸದಲ್ಲಿ ಬಿದ್ದೋಗ್ಬಿಟ್ಟಿದ್ದೀರಾ, ಹೇಗೆ ಬಿಡುಗಡೆ ಹೊಂದಲು ಸಾಧ್ಯ? ನಾನು ಹೇಳಿದೆ, ಒಂದು ಯೇಸುವನ್ನು ಕರೆಯೋದು, ಹೃದಯದಲ್ಲಿ ನಮ್ಮ ದೇಹವನ್ನು ದೇವರ ಆಲಯವನ್ನಾಗಿ ಮಾರ್ಪಡಿಸಿಕೊಳ್ಳೋದು. ಎರಡನೆಯದು ಅವರ ವಾಕ್ಯವನ್ನು ಕೇಳೋದು, ಅವರ ವಾಕ್ಯವನ್ನು ಓದೋದು. ಮೂರನೆಯದು, ನೀವು ಕೆಲವು ಕೆಟ್ಟ ಅಭ್ಯಾಸದಲ್ಲಿ ಬಿದ್ದೋಗ್ಬಿಟ್ಟಿದ್ದೀರಾ, ಅದನ್ನೇ ಬರೋಕ್ಕಾಗೋದಿಲ್ಲ. ಅದಕ್ಕೆ ದೇವರು ಪ್ರಾರ್ಥನೆ ಹೇಳ್ಕೊಟ್ಟಿದ್ದಾರೆ. ಮತ್ತಾಯನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 13ನೇ ವಚನವನ್ನು ಓದಿ ನೋಡಿ. 13ನೇ ವಚನದಲ್ಲಿ ಏನು ಹೇಳ್ತದೆ? ಸ್ವಾಮಿ, ನನ್ನನ್ನು ಶೋಧನೆಗೆ ಬೀಳದಂತೆ ಕಾಪಾಡಿರಿ, ಶೋಧನೆಗೆ ಬೀಳದಂತೆ ನನ್ನನ್ನು ಕಾಪಾಡಿರಿ. ದಿನಾಗಲೂ ಹಂಗೆ ಹೇಳಿ, ಸ್ವಾಮಿ ಶೋಧನೆಗೆ ನಾನು ಬೀಳಬಾರ್ದು ಸ್ವಾಮಿ, ಮತ್ತು ಸೈತಾನನಿಂದ ನನಗೆ ಬಿಡುಗಡೆ ಕೊಡಿರಿ. ನೀವು ಏನೇನು ಪಾಪದಲ್ಲಿದ್ದೀರೋ, ಕೆಟ್ಟ ಅಭ್ಯಾಸದಲ್ಲಿರೋ ಹೇಳಿ, ಸ್ವಾಮಿ ನನ್ನನ್ನು ಕುಡಿಯೋ ಅಭ್ಯಾಸಕ್ಕೆ ನನ್ನನ್ನು ಬೀಳುವಂತೆ ಮಾಡಬೇಡಿ ಸ್ವಾಮಿ. ಹಾಗೆ ನಾವು ಕುಡುಕನಾಗಿದ್ದರೆ ಅದರಿಂದ ಬಿಡುಗಡೆ ಮಾಡಿ ಹೇಳ್ತಾ ಇರಿ. ಒಂದು 10 ಸತಿ, 100 ಸತಿ, 1000 ಸತಿ ಆ ಪ್ರಾರ್ಥನೆಯನ್ನು ದೇವರು ಕೇಳಿ ನಿಮ್ಮ ಕೆಟ್ಟ ಅಭ್ಯಾಸದಿಂದ ಬಿಡುಗಡೆ ಕೊಡ್ತಾರೆ. ಕೆಟ್ಟ ಅಭ್ಯಾಸದಿಂದ ಬಿಡುಗಡೆ ಕೊಡ್ತಾರೆ. ಅದೇನೇ ಕೆಟ್ಟ ಅಭ್ಯಾಸ ಇರಲಿ, ದೇವರು ನಿಮಗೆ ಬಿಡುಗಡೆ ಕೊಡ್ತಾರೆ. ಆದರೆ ನಿಮಗೆ ಆ ಮನಸ್ಸಿರಬೇಕು, ಸ್ವಾಮಿ ಪಾಪದಲ್ಲಿ ಬೀಳದ ಹಾಗೆ ಕಾಪಾಡಿರಿ. ಈಗ ನಾ ಬಿದ್ದು ಹೋಗಿದ್ದೀನಿ, ಇದರಿಂದ ನನಗೆ ಬಿಡುಗಡೆಯನ್ನು ಕೊಡಿರಿ. ಈಗ ನೀವು ಯೇಸುವನ್ನು ಕರೆದು ನಿಮ್ಮ ಹೃದಯದಲ್ಲಿ ಅವರ ಆಲಯವನ್ನಾಗಿ ಮಾರ್ಪಡಿಸಿಕೊಂಡು ಸೈತಾನ ಮಾರ್ಗವನ್ನು ಬಿಟ್ಟರೆ, ಪವಿತ್ರಾತ್ಮರ ಅಭಿಷೇಕವನ್ನು ಹೊಂದಿ ಏನಾಗ್ತೀರಾ ಗೊತ್ತಾ? ಕೊರಿಂಥಿಯರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ನೀವು ನೂತನ ಸೃಷ್ಟಿಗಳಾಗಿ ಮಾರ್ಪಡ್ತೀರಾ. ಏನದು ನೂತನ ಸೃಷ್ಟಿ? ಪ್ರಾರಂಭದಲ್ಲಿ ಹೇಳ್ದೆ ನೋಡಿ, ದೇವರು ಆದಾಮ ಹವ್ವಳನ್ನು ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದರು. ಹೌದು, ನಾವು ದೇವರ ಸ್ವರೂಪವನ್ನು ಬಿಟ್ಟು ಸೈತಾನನ ಸ್ವರೂಪದಲ್ಲಿದ್ದು ಅವರ ಮಕ್ಕಳಾಗಿ ಮಾರ್ಪಟ್ಟಿದ್ದೇವೆ. ಆದರೆ ಮತ್ತೆ ನಾವು ನೂತನ ಸೃಷ್ಟಿಗಳಾಗಿ ಮಾರ್ಪಡಲು ಸಾಧ್ಯ. ಯೇಸುವನ್ನು ಕರೆಯಿರಿ. ಕರೆಯುವಾಗ ಪವಿತ್ರ ಆತ್ಮರು ನಿಮ್ಮಲ್ಲಿ ಅಭಿಷೇಕವನ್ನು ಕೊಡ್ತಾರೆ.
ಆ ಪವಿತ್ರ ಆತ್ಮರ ಅಭಿಷೇಕ ಕೊಡ್ಬೇಕಾದ್ರೆ ಏನಾಗ್ತದೆ ಗೊತ್ತಾ? ಆ ಪವಿತ್ರ ಆತ್ಮರು ನಿಮ್ಮಲ್ಲಿ ಇರ್ತಾರೆ. ನಿಮ್ಮಲ್ಲಿ ಇದ್ದುಕೊಂಡು ಯಾವುದು ಸರಿ ಯಾವುದು ಸರಿ ಇಲ್ಲ ಅಂತ ನಿಮಗೆ ಹೇಳ್ಕೊಡ್ತಾರೆ. ಓದಿ ನೋಡಿ, ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಚನ 16, 17 ಮತ್ತೆ ವಚನ 26. ನೀವು ಓದಿ ನೋಡಿದ್ರೆ ಆ ಪವಿತ್ರ ಆತ್ಮರು ನಿಮ್ಮಲ್ಲಿದ್ದುಕೊಂಡು ನೀವು ಏನು ಮಾಡಬೇಕು ಏನು ಮಾಡಬಾರದಂತೂ ನಿಮಗೆ ಕಲಿಸಿಕೊಡ್ತಾರಂತೆ. ಎಂಥ ಅದ್ಭುತ ನೋಡಿ, ಎಂಥ ಅದ್ಭುತ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಬರುವ ದಿನಗಳಲ್ಲಿ ನಾವು ದೇವರ ಸ್ವರೂಪದಲ್ಲಿ ಬಾಳೋಣ, ಕೆಟ್ಟ ಅಭ್ಯಾಸಗಳನ್ನು ಬಿಡೋಣ. ಹಾಗೆ ಇಲ್ಲ, ಈ ಬ್ರದರ್ ಏನೋ ಹೇಳ್ತಾ ಇದ್ದಾರೆ, ನಾನು ಯಾಕೆ ಇವ್ರ ಮಾತು ಕೇಳಬೇಕು, ನಾನು ಇಷ್ಟ ಬಂದಾಗ ನಾ ಬಾಳ್ತೀನಿ ಅಂತ ಹೇಳಂಗಿದ್ರೆ ಬಾಳಿ, ನಾನೇನು ಬೇಡ ಅಂತ ಹೇಳಲ್ಲ, ದೇವರು ಬೇಡ ಅಂತ ಹೇಳಲ್ಲ. ಆದರೆ ಏನಾಗುತ್ತೆ ಗೊತ್ತಾ? ಒಂದು ಚಿಕ್ಕ ಒಂದು ಕಥೆಯನ್ನು ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಆ ಕಥೆ ಏನಪ್ಪ ಅಂದರೆ, ಒಂದು ಚಿಕ್ಕ ಕೆರೆಯಲ್ಲಿ ಮೀನುಗಳಿತ್ತಂತೆ. ಈ ಮೀನು ಹಿಡಿಯೋನು ಆ ಕೆರೆಗೆ ಹೋಗಿ ಬಲೆ ಬೀಸ್ದ. ಆ ಬಲೆಯಲ್ಲಿ 100 ಮೀನು ಸಿಗಾಕೊಂತು. ಆ ಬಲೆಯನ್ನು ಎಳಿತಾ ಇದ್ದಾನೆ. ಎಷ್ಟೋ ಮೀನುಗಳು ಸಿಗಾಕೊಂಡ್ಬಿಡ್ತು. ಅದರಲ್ಲಿ ಒಂದು 4-5 ಮೀನುಗಳು ಏನು ಮಾಡ್ತಂತೆ, ಅಯ್ಯೋ ಈ ಮೀನುಗಾರ ನಮ್ಮನ್ನು ಹಿಡ್ಕೊಂಡು ಹೋಗಿ ಈಗ ಮಾರ್ಕೆಟಲ್ಲಿ ಮಾರ್ತಾನೆ, ನಾವು ಸತ್ತೋಗ್ಬಿಡ್ತೀವಿ, ಏನು ಮಾಡೋದು? ಆಗ ಒಂದು ಮೀನು ಹೇಳ್ತಂತೆ, ಅವನ ಬಲೆ ಎಳೆಯೋ ಟೈಮಲ್ಲಿ ನಾವು ಜಿಗಿಯೋಣ, ಜಂಪ್ ಮಾಡಿಬಿಡೋಣ, ಬಲೆಯಿಂದ ಆಚೆಗೆ ಹೋಗ್ಬಿಡೋಣ. ಸೇರಿ 4-5 ಮೀನು ಮಾತಾಡಿಕೊಂಡು ಅವನ ಬಲೆ ಎಳಿಬೇಕಾದ್ರೆ ಜೋರಾಗಿ ಜಿಗಿದ್ಬಿಡ್ತಂತೆ. ಈ 4-5 ಮೀನು ಬಲೆಯಿಂದ ಆಚೆ ಹೋಗ್ಬಿಡ್ತು. ಆಗ ಬಲೆ ಒಳಗಿರೋ ಮೀನುಗಳನ್ನ ನೋಡಿ ಈ 4-5 ಮೀನು ಹೇಳ್ತಂತೆ, ನೋಡ್ದ ನಮ್ಮ ಬುದ್ಧಿ ಹೆಂಗಿದೆ, ನೋಡ್ದ ನಮ್ಮ ಐಡಿಯಾ ಹೆಂಗಿದೆ ಅಂತ ಹೇಳಿ ನಗ್ತಾ ಆಯ್ತಂತೆ. ಹೋಗಿ ಹೋಗಿ ಹೋಗಿ, ಈಗ ನಿಮ್ಮನ್ನ ಮಾರ್ಕೆಟಲ್ಲಿ ಮಾರ್ತಾನೆ, ಅಲ್ಲಿ ಸಾಯ್ತೀರಾ, ಯಾವನ ಬಂದು ತಿಂತಾನೆ ಅಂತ ಈ ಮೀನುಗಳು ಹೇಳ್ಬಿಟ್ಟು ತಿರ್ಗಾ ನಾವು ಈ ಕೆರೆ ಮಧ್ಯದಲ್ಲಿ ಬರೋದು ಬೇಡ, ಯಾಕಂದರೆ ಬಲೆ ಬೀಸ್ತಾನೆ, ನಾಳೆ ನಾವು ಕೆರೆಯ ಓರದಲ್ಲಿ ಇದ್ಬಿಡೋಣ ಅಂತ ಕೆರೆಯ ಮೂಲೆಯಲ್ಲಿ ಹೋಗಿ ಸೇರ್ಕೊಂತಂತೆ. ಅಲ್ಲಿ ಏನಾಯ್ತಂತೆ, ಅಲ್ಲೊಬ್ಬ ಮೀನು ಹಿಡಿಯೋನು ಈ ಮೀನು ಗಾಣ ಹಾಕಿ ಹಿಡಿತಾ ಇದ್ದಂತೆ. ಮೀನು ಗಾಣ, ಆ ಗಾಣದಲ್ಲಿ ಏನು ಹಾಕಿರ್ತಾರೆ, ಚಿಕ್ಕ ಚಿಕ್ಕ ಹುಳ ಹಾಕಿರ್ತಾರೆ. ಈ 4-5 ಮೀನು ನೋಡ್ತಂತೆ, ಅಯ್ಯೋ ನಾವು ಕೆರೆ ಮಧ್ಯದಲ್ಲಿ ಹೋಗಿ ಯಾಕೆ ಊಟ ಹುಡುಕ್ಬೇಕು, ಇಲ್ಲೇ ನೋಡಪ್ಪ ಎಷ್ಟೊಂದು ಊಟ ಇದೆ ಅಂತ ಒಂದೊಂದು ಮೀನು ಬಾಯಿ ಹಾಕಿ ಆ ಗಾಣದೊಳಗೆ ಸಿಗಾಕೊಂತಂತೆ. ಸಿಗಾಕೊಂಡ ತಕ್ಷಣ ಆ ಮೀನು ಹಿಡಿಯೋನು ಎತ್ತದ, ಅದು ಆಚೆ ಬಂತು, ಬಾಯೆಲ್ಲ ಹರಿದೋಯ್ತು, ರಕ್ತ ಸುರಿತಾ ಇತ್ತು. ಅದು ಈ ಮೀನುಗಳನ್ನ ತಗೊಂಡೋಗಿ ಅದೇ ಅಂಗಡಿಗೆ ಮಾರದ್ನಂತೆ. ಆಗ ಆ ಮೀನುಗಳು ಹೇಳ್ತಂತೆ, ಹೇ ಏನಾಯ್ತು? ಆಗ ಈ 4-5 ಮೀನು ಹೇಳ್ತಂತೆ, ಈ ಮೀನುಗಾರ ಬಲೆ ಎಲ್ಲಾದರೂ ಹಿಡಿತಾನೆ, ಗಾಣದಲ್ಲಾದರೂ ಹಿಡಿತಾನೆ, ನಾವು ನಿಮ್ಮ ಜೊತೆಗೆ ಬಲೆಯಲ್ಲಿ ಬಂದ್ಬಿಟ್ಟಿದ್ರೆ ಚೆನ್ನಾಗಿತ್ತಲ್ಲಪ್ಪ ಅಂತ. ಹಾಗೆ ದೇವರ ವಾಕ್ಯವನ್ನು ಕೇಳದೆ ನೀವು ಪಾಪದಲ್ಲಿ ಕೆಟ್ಟ ಅಭ್ಯಾಸದಲ್ಲಿ ನಡೀತಾ ಇದ್ರೆ ನಡೀರಿ. ಒಂದಲ್ಲ ಒಂದು ದಿನ ನಿಮಗೆ ಏನೋ ಒಂದು ಆಗಬಾರ್ದು ಆಗ್ತದೆ. ಎಷ್ಟೋ ಜನ ಕೆಟ್ಟ ಅಭ್ಯಾಸದವರು ಕ್ಯಾನ್ಸರ್ ಬಂದು ಗೋಳಾಡ್ತಾ ಇದ್ದಾರೆ, ಆಕ್ಸಿಡೆಂಟಲ್ಲಿ ಗೋಳಾಡ್ತಾ ಇದ್ದಾರೆ, ಬರಬಾರ್ದ ದರಿದ್ರಗಳು ಬಂದು ಗೋಳಾಡ್ತಾ ಇದ್ದಾರೆ. ಆ ರೀತಿಯಾಗಿ ಗೋಳಾಡಿ ನೀವು ಮನ ತಿರುಗೋ ಬದಲು ಈ ಸಮಯದಲ್ಲಿ ನಿಮ್ಮನ್ನು ಯೇಸು ಸ್ವಾಮಿಗೆ ಒಪ್ಪಿಕೊಡಿ, ಕೆಟ್ಟ ಅಭ್ಯಾಸವನ್ನು ಬಿಡಿ. ನಾವು ಪ್ರಾರ್ಥನೆ ಮಾಡೋಣ. ನಿಮ್ಮನ್ನು ಯೇಸುವಿಗೆ ಒಪ್ಪಿಸಿಕೊಡಿ. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಹಾಲೆಲೂಯ 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 ಹಾಲೆಲೂಯ. ಯೇಸುವೇ, ಇದೋ ನಿಮ್ಮ ವಾಕ್ಯವನ್ನು ಕೇಳುತ್ತಿರುವ ಒಬ್ಬೊಬ್ಬರನ್ನು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಅಪ್ಪ, ಇವರೆಲ್ಲರೂ ಕೆಟ್ಟವರಲ್ಲ ಸ್ವಾಮಿ, ಇವರು ಯಾರೂ ಕೆಟ್ಟವರಲ್ಲ, ಇವರೆಲ್ಲ ನಿಮ್ಮ ಮಕ್ಕಳು ಸ್ವಾಮಿ. ಆದರೆ ಸೈತಾನನು ಹೇಗೆ ಹವ್ವಳನ್ನು ಆದಾಮನನ್ನು ಅವನು ದಾರಿ ತಪ್ಪಿಸಿದನೋ ಅದೇ ರೀತಿಯಲ್ಲಿ ಈ ಮಕ್ಕಳನ್ನು ದಾರಿ ತಪ್ಪಿಸಿದ್ದಾನೆ. ಸ್ವಾಮಿ, ಕರುಣೆ ಇಡಿರಿ, ದಯ ತೋರಿ ಈ ಮಕ್ಕಳ ಮೇಲೆ. ಇವರನ್ನು ಕಾಡುತ್ತಿರುವ ಶಾಪಗಳು, ಪಾಪಗಳು, ಕೆಟ್ಟ ಅಭ್ಯಾಸಗಳು ಇವರನ್ನು ಬಿಟ್ಟು ತೊಲಗಿ ಹೋಗಲಿ. ಯಾವುದೇ ಕೆಟ್ಟ ಅಭ್ಯಾಸವಾಗಲಿ, ಬೀಡಿ ಸಿಗರೆಟ್ ಆಗಲಿ, ಹೆಂಡ ಬ್ರಾಂದಿ ಆಗಲಿ, ಡ್ರಗ್ಸ್ ಆಗಲಿ, ಕೊಲೆಗಳಾಗಲಿ, ಸುಳ್ಳು ಕಳ್ಳತನವಾಗಲಿ, ಯೇಸುವೆ ಕಾಮ ಕ್ರೋಧವಾಗಲಿ, ವ್ಯಭಿಚಾರವಾಗಲಿ, ಇದು ಏನೇ ಇದ್ರು ಸ್ವಾಮಿ ಇವರಿಗೆ ನೀವು ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ. ಪವಿತ್ರ ಆತ್ಮರಿಂದ ತುಂಬಿರಿ.
ನಿಮ್ಮ ಮಕ್ಕಳಾಗಿ, ನಿಮ್ಮ ಮಗನಾಗಿ, ನಿಮ್ಮ ಮಗಳಾಗಿ ಮಾರ್ಪಡಿಸಿಕೊಳ್ಳಿರಿ. ನೂತನ ಸೃಷ್ಟಿಗಳಾಗಿ ಮಾರ್ಪಡಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್, ಆಮೇನ್.